ಈ ಗುಹೆ ಮೇಲ್ಭಾಗದಲ್ಲಿ ಅಲ್ಲಲ್ಲಿ ಆಕಳ ಮೊಲೆಯ ಆಕಾರದ ಕಲ್ಲುಗಳು ಇಳಿಬಿದ್ದಿರುವುದು ಕಾಣುತ್ತದೆ. ಆಕಳ ಮೊಲೆಯ ಆಕಾರ ಇರುವುದರಿಂದಲೇ ಈ ಗವಿಗೆ ಆಕಳ ಗವಿ ಎಂದು ಕೂಡ ಕರೆಯಲಾಗುತ್ತದೆ. ಈ ಗುಹೆ ಒಳಗೆ ಪ್ರವೇಶಿಸಲು ನೀವು ಮಲಗಿಕೊಂಡೇ ನಿಧಾನವಾಗಿ ತೆವಳುತ್ತಾ ಸಾಗಬೇಕು. ಹೌದು, ಇಂತಹ ಒಂದು ಸಾಹಸಮಯ ಗುಹೆ ಇಲ್ಲಿದೆ. ಬರೀ ಕೇಳಿದರೆ ಸಹಜವಾಗಿ ಮೈ ಎಲ್ಲ ರೋಮಾಂಚನವಾಗುತ್ತದೆ. ಇಂತಹ ಒಂದು ಪ್ರದೇಶ ಎಲ್ಲಿದೆ, ಹೇಗಿದೆ ಅನ್ನೋ ಕುತೂಹಲ ಹುಟ್ಟೋದು ಕೂಡ ಸಹಜವೇ. ಬನ್ನಿ ಸ್ನೇಹಿತರೆ, ನಿಮ್ಮ ಕುತೂಹಲಕ್ಕೆ ಬ್ರೇಕ್ ಹಾಕಿ ಆ ಅದ್ಭುತ ಸ್ಥಳವನ್ನ ಇವತ್ತು ನಿಮಗೆ ಸಂಪೂರ್ಣವಾಗಿ ಪರಿಚಯಿಸಲು ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಮಾಡಬೇಕಾಗಿದ್ದು ಇಷ್ಟೇ, ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಉಳುವಿ ಶಬ್ದದ ಅರ್ಥ ನಾನು ಉಳಿಯುವೆ ಎಂದರ್ಥ. ಶರಣರು ಬಂದು ಉಳಿದುಕೊಂಡುವುದರಿಂದ ಈ ಸ್ಥಳವನ್ನ ಉಳುವಿ ಅಂತ ಆಯಿತೆಂದು ಐತಿಹಾಸ ಸಾರುತ್ತದೆ. ಉಳುವಿ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನಲ್ಲಿರುವ ಒಂದು ಪುಣ್ಯಕ್ಷೇತ್ರ. ಇದು ಹುಬ್ಬಳ್ಳಿ ಧಾರವಾಡದಿಂದ 130 ಕಿಲೋಮೀಟರ್ ದೂರದಲ್ಲಿದ್ದರೆ ಜಿಲ್ಲಾ ಕೇಂದ್ರವಾದ ಕಾರವಾರದಿಂದ ಕೇವಲ 70 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಪ್ರಸಿದ್ಧ ಪ್ರವಾಸಿ ಸ್ಥಳವಾದಂತಹ ದಾಂಡೇಲಿಯಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿದೆ. ಇದು ಪುರಾತನ ಸ್ಥಳ, ದುರ್ಗಮ ಪ್ರದೇಶ ಮತ್ತು ಪವಿತ್ರ ಯಾತ್ರಾ ಸ್ಥಳ ಕೂಡ. ಸಹ್ಯಾದ್ರಿ ಶ್ರೇಣಿಯ ಉತ್ತರದಲ್ಲಿರುವ ಉಳುವಿ ಸುತ್ತಲೂ ಪರ್ವತಗಳಿಂದ ಸುತ್ತುವರೆಯಲ್ಪಟ್ಟಿದೆ. 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಅಂತರ್ಜಾತೀಯ ವಿಷಯ ಕುರಿತು ಕ್ರಾಂತಿಯ ವಾತಾವರಣ ಉದ್ಭವಿಸಿದಾಗ ಕಲ್ಯಾಣದ ದೊರೆ ಬಿಜ್ಜಳ ಹಾಗೂ ಆತನ ಸೈನಿಕರಿಂದ ವಚನ ಗ್ರಂಥಗಳ ರಕ್ಷಣೆಗೆ ಪಣತೊಟ್ಟ ಚನ್ನಬಸವೇಶ್ವರರು ಹಾಗೂ ಇತರ ಶರಣೆಯರು ಕಲ್ಯಾಣದಿಂದ ಉಳುವಿಗೆ ಬಂದು ನೆಲೆಸುತ್ತಾರೆ. ಶರಣರು ಉಳಿದಿದ್ದಂತಹ ಸ್ಥಳಕ್ಕೆ ಉಳುವಿ ಎಂದು ಹೆಸರು ಬಂದಿತು. ಶ್ರೀ ಚನ್ನಬಸವೇಶ್ವರರು ಈ ಸ್ಥಳದಲ್ಲಿ ವಚನಗಳ ರಕ್ಷಣೆ ಜೊತೆಗೆ ಧರ್ಮ ಪ್ರಚಾರ ಹಾಗೂ ವಚನ ಸಾಹಿತ್ಯಕ್ಕೆ ಮಹತ್ವ ನೀಡಿ ತಪಸ್ಸಿನ ಕಾಲ ಕಳೆಯುತ್ತಾರೆ. ಚನ್ನಬಸವೇಶ್ವರರ ನಿರ್ವಿಕಲ್ಪ ಸಮಾಧಿ ಅಂದರೆ ಜೀವಂತ ಸಮಾಧಿ ನಿರ್ಮಿಸಿದ ದೇವಾಲಯವೇ ಈ ಉಳುವಿಯ ದೇವಾಲಯವಾಗಿದೆ. ಉಳುವಿಯ ಶಿವ ದೇವಾಲಯದ ಗರ್ಭಗುಡಿಯಲ್ಲಿ ಚನ್ನಬಸವೇಶ್ವರರ ಸಮಾಧಿಯ ಗದ್ದುಗೆ ಮೇಲೆ ನಂದಿಯ ವಿಗ್ರಹ, ಪಕ್ಕದಲ್ಲಿ ಬಸವೇಶ್ವರ, ಮಲ್ಲಿಕಾರ್ಜುನ ಮತ್ತು ಸಂಗಮೇಶ್ವರ ವಿಗ್ರಹಗಳು ಕೂಡ ಇವೆ. ಹಿಂದೆ ಈ ಉಳುವಿ ಪ್ರದೇಶವನ್ನ ರಷಾಪುರ ಎಂದು ಕರೆಯಲಾಗುತ್ತಿತ್ತು. ವಲಸೆಗೆ ಬಂದ ಶರಣರ ಮಾರ್ಗದರ್ಶಿಗಳಾಗಿದ್ದ ಚನ್ನಬಸವಣ್ಣ, ಅಕ್ಕನಾಗಮ್ಮ ಮುಂತಾದವರು ಇನ್ನು ಅನೇಕ ಶರಣರು ಇಲ್ಲಿಗೆ ಬಂದು ನೆಲೆಸುತ್ತಾರೆ. ಇಲ್ಲಿಯೇ ವೀರಶೈವ ಧರ್ಮದ ಭವಿಷ್ಯದ ಬಗ್ಗೆ ಯೋಜನೆಗಳನ್ನು ರೂಪಿಸಿ ಧರ್ಮ ಪ್ರಚಾರ ಕೈಗೊಳ್ಳಲಾಯಿತು. ಕೊನೆಗೆ ಚನ್ನಬಸವಣ್ಣನವರು ಇಲ್ಲಿಯೇ ಲಿಂಗೈಕ್ಯರಾಗುತ್ತಾರೆ. ಹಿಂದೆ ಈ ಪ್ರದೇಶವನ್ನ ಹರಿಜನರ ರಾಜ ಆಳುತ್ತಿದ್ದ. ವೀರಭದ್ರ ಹೊಂಡದ ಹತ್ತಿರ ಇರುವ ಅವರ ಮನೆಯನ್ನು ಇಂದಿಗೂ ಕೂಡ ನೀವು ಇಲ್ಲಿ ಗುರುತಿಸಬಹುದು. ಹೈದರ್ ಅಲಿ ಹಾಗೂ ಅವನ ಮಗ ಟಿಪ್ಪು ಸುಲ್ತಾನ್ ಈ ಪ್ರದೇಶದ ಮೇಲೆ ಹಾಗೂ ಅಲ್ಲಿ ಇದ್ದ ದೇವಸ್ಥಾನಗಳ ಮೇಲೆ ಪದೇ ಪದೇ ದಾಳಿ ಮಾಡುತ್ತಿದ್ದನು. ಆದರೆ ಬಾರ್ಡೆ ಬಾಬುರಾವ್ ಎಂಬಾತ ಇಲ್ಲಿ ತುಂಬಾ ಪ್ರಭಾವ ಬೀರಿ ಟಿಪ್ಪು ಹಾಗೂ ಅವನ ಆಕ್ರಮಣವನ್ನು ತಡೆಯುತ್ತಾನೆ ಎಂದು ಇತಿಹಾಸ ಸಾರುತ್ತದೆ. ಆತ ಕಟ್ಟಿಸಿದ ಒಂದು ಸಣ್ಣ ಕೋಟೆ ಈಗಲೂ ಇಲ್ಲಿ ಅಸ್ತಿತ್ವದಲ್ಲಿದೆ. ಉಳುವಿಯ ಸುತ್ತಮುತ್ತ ಪ್ರಸಿದ್ಧ ಪ್ರಕೃತಿ ನಿರ್ಮಿತ ಗುಹೆಗಳಿವೆ. ಅವುಗಳಲ್ಲಿ ಹೆಸರುವಾಸಿಯಾಗಿರುವಂತಹ ಹರಳಯ್ಯನ ಚಿಲುಮೆ. ಇಲ್ಲಿ ನೀರು ಯಾವಾಗಲೂ ಚಿಲುಮೆಯಾಗಿ ಹೊಮ್ಮಿ ಕಿರುತೊರೆಯಾಗಿ ಹರಿಯುತ್ತದೆ. ಈ ಚಿಲುಮೆಯನ್ನು ಹರಳಯ್ಯನವರ ಹೆಸರಿನಿಂದ ಕರೆಯಲಾಗಿದೆ. ಈ ನೀರಿನಿಂದ ವಿಭೂತಿಯನ್ನು ಕಟ್ಟುತ್ತಾರೆ. ಇದನ್ನು ಉಳುವಿಯ ಈವತ್ತಿ ಎಂದೇ ಕರೆಯಲಾಗುತ್ತದೆ. ಹಾಗೆಯೇ ಅಕ್ಕನಾಗಮ್ಮವರ ಗವಿ ಕೂಡ ಇಲ್ಲಿ ಪ್ರಸಿದ್ಧಿಯಾಗಿದೆ. ಈ ಗುಹೆ ಮೇಲ್ಭಾಗದಲ್ಲಿ ಕತ್ತರಿಸಿ ತೆಗೆದಿರುವಂತಹ ಗೂಡಿನ ಒಳಗಡೆ 3 ಲಿಂಗಗಳು ಪ್ರತಿಷ್ಠಾಪನೆ ಆದಂತೆ ಕಾಣುತ್ತವೆ. ಇದನ್ನು ತ್ರಿಲಿಂಗೇಶ್ವರ ಗುಡಿ ಎಂದು ಕೂಡ ಇಲ್ಲಿ ಕರೆಯುತ್ತಾರೆ. ಹಾಗೆಯೇ ವಿಭೂತಿ ಕಣಜ. ಈ ಗುಹೆಯ ಒಳಗೆ ಅಮೃತ ಶಿಲೆಯಂತೆ ಹೊಳೆಯುವ ಕಲ್ಲಿದೆ. ಈ ಕಲ್ಲು ಒಂದು ಶಿಲಾಸ್ತಂಭದಂತೆ ನಿಂತಿದ್ದು ಅದನ್ನು ಸುತ್ತ ಪ್ರದಕ್ಷಿಣೆ ಪಥದಿಂದ ಕಿರಿದಾದ ಮಾರ್ಗದಲ್ಲಿ ಹೋದರೆ ನೀವು ಈ ಗುಹೆಯ ಒಳಗೆ ಹೋಗಬಹುದು. ಈ ಬಿಳಿ ಕಲ್ಲು ವಿಭೂತಿಯಂತೆ ಕಾಣುತ್ತಿರುವುದರಿಂದ ಈ ಗುಹೆಗೆ ವಿಭೂತಿ ಕಣಜ ಎಂಬ ಹೆಸರು ಬಂದಿದೆ ಎಂದು ಐತಿಹಾಸ ಸಾರುತ್ತದೆ. ಹಾಗೆಯೇ ಅತಿ ಆಕರ್ಷಕವಾದಂತಹ ಆಕಳ ಗವಿ. ಈ ಗವಿಯ ಮೇಲ್ಭಾಗದಲ್ಲಿ ಅಲ್ಲಲ್ಲಿ ಆಕಳ ಮೊಲೆಯ ಆಕಾರದ ಕಲ್ಲುಗಳು ಇಳಿ ಬಿದ್ದುದರಿಂದ ಈ ಒಂದು ಗುಹೆಯನ್ನ ಆಕಳ ಗವಿ ಎಂದೇ ಕರೆಯುತ್ತಾರೆ. ಆಕಳ ಕಚ್ಚಲೆಂದೇ ಭ್ರಮಿಸದಷ್ಟು ಸ್ಪಷ್ಟವಾಗಿ ಆ ಕಲ್ಲು ಆ ರೂಪವನ್ನು ಪಡೆದಿದೆ. ಈ ಕಲ್ಲಿನ ತುದಿಯಿಂದ ನೀರು ನಿಧಾನವಾಗಿ ತೊಟ್ಟು ಕೂತಿರುವುದು ನಿಮಗೆ ಕಾಣುತ್ತದೆ. ಆಕಳ ಹಾಲಿನಂತೆ ಶುಭ್ರವಾಗಿರುತ್ತದೆ. ಆಕಳ ಮೊಲೆಯ ಆಕಾರವಿರುವುದರಿಂದಲೇ ಈ ಗವಿಗೆ ಆಕಳ ಗವಿ ಎಂದು ಕರೆಯಲಾಗಿದೆ. ಈ ಗವಿಯ ಇನ್ನೊಂದು ಕಡೆ ಪೂಜಾ ಸಾಮಗ್ರಿ ಇಟ್ಟಿರುವ ಹಾಗೆ ಕಲ್ಲಿನಲ್ಲಿ ಹಣತೆ, ಹೂವಿನ ಬುಟ್ಟಿಯು ನಿಮಗೆ ಕಾಣುತ್ತದೆ. ದೇವಸ್ಥಾನದಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಆಕಳ ಗವಿಗೆ ಗಿಡ ಮರಗಳ ಮಧ್ಯೆ ನೀವು ಹೋಗಬೇಕಾಗುತ್ತದೆ. ಇಲ್ಲಿ ಹಾವು, ಜಿಂಕೆ, ಹುಲಿ ಮುಂತಾದ ಪ್ರಾಣಿಗಳು ನೀವು ಕಾಣಬಹುದು.
ಸ್ನೇಹಿತರೆ, ಒಂದು ವೇಳೆ ನೀವು ದಾಂಡೇಲಿ, ಜಾಯ್ಡಾ, ಕಾರವಾರ, ಸಿರ್ಸಿ, ಯಲ್ಲಾಪುರ, ಹುಬ್ಬಳ್ಳಿ, ಧಾರವಾಡಕ್ಕೆ ಹೋದರೆ ದಯವಿಟ್ಟು ಉಳುವಿಗೆ ಭೇಟಿ ಕೊಡಿ. ಹಾಗೂ ಅಲ್ಲಿರುವ ಚನ್ನಬಸವೇಶ್ವರರ ಸಮಾಧಿ ಹಾಗೂ ಆಕಳ ಗುಹೆಗೂ ಕೂಡ ಭೇಟಿ ಕೊಟ್ಟು ಅದ್ಭುತವಾದಂತಹ ಪ್ರದೇಶವನ್ನ ನೋಡಿದಂತಾಗುತ್ತದೆ. ಇಂತಹದೇ ಹಲವಾರು ಕುತೂಹಲಕಾರಿ ವಿಷಯಗಳನ್ನ, ಪ್ರದೇಶಗಳನ್ನ ಮುಂದಿನ ಸಂಚಿಕೆಯಲ್ಲಿ ಪರಿಚಯಿಸಲು ಪ್ರಯತ್ನ ಪಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್.